ನಮಸ್ಕಾರ. ನಮ್ಮ ಷಡ್ರಸ ಕುಕ್ಕಿಂಗ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ನೆನೆಸಿಟ್ಟಿದ್ದೇನೆ. ಈಚೆ ಒಳ್ಳೆ ಕೆಂಪು ಹರಿವೆ ಸಹ ಸಿಕ್ಕಿದೆ, ಅದನ್ನು ಚೆನ್ನಾಗಿ ತೊಳೆದು ನೀಟಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಫಸ್ಟಿಗೆ ಈ ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕಿಡುವ. ಮತ್ತು ಈ ಪಾತ್ರೆಯಲ್ಲಿ ಸ್ವಲ್ಪವೇ ನೀರು ಹಾಕಿ ಇದರಲ್ಲಿ ನಾನು ಹರಿವೆ ಸೊಪ್ಪನ್ನು ಸೆಪ್ರೇಟಾಗಿ ಬೇಯಿಸ್ತಾ ಇದ್ದೇನೆ. ಆಚೆಯಿಂದ ಬೇಳೆ ಬೇಯೋದ್ರೊಳಗೆ ಈ ಹರಿವೆ ಸೊಪ್ಪು ಸಹ ಚೆನ್ನಾಗಿ ಬೆಂದು ರೆಡಿಯಾಗಿರ್ತದೆ. ಇದು ನಮ್ಮ ಕರಾವಳಿ ಭಾಗದ ಸ್ಪೆಷಲ್ ಹರಿವೆ. ಇದು 5 ನಿಮಿಷದೊಳಗೆ ಬೆಂದು ಒಳ್ಳೆ ಮುದ್ದೆಯಾಗಿ ಬರ್ತದೆ. ಈ ಪದಾರ್ಥಕ್ಕೆ ನಾವು ಕೊಂಕಣಿಯಲ್ಲಿ ಅಂಬಟ್ ಅಂತ ಹೇಳ್ತೇವೆ. ಇದಕ್ಕೆ ಒಂದು ಮಸಾಲೆ ಹಾಕಬೇಕು. ಅದಕ್ಕೆ ಬರೀ ಸಿಂಪಲ್ ಮಸಾಲೆ ಇದು. ಅದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿ, ಅದಕ್ಕೆ 5-6 ಹುರಿದ ಒಣಮೆಣಸಿನಕಾಯಿ ಮತ್ತು ಹುಳಿ ಇಷ್ಟೇ ಹಾಕುವುದು. ಈಗ ನೋಡಿ, ನಮ್ಮದು ಹರಿವೆ ಸೊಪ್ಪು ಬೆಂದಿದೆ. ಅದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪಿನೊಟ್ಟಿಗೆ ಬೆಂದ ಬೇಳೆ ಸಹ ಇದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಅಷ್ಟರೊಳಗೆ ಮಿಕ್ಸಿಯಲ್ಲಿ ಒಳ್ಳೆ ನುಣ್ಣಗೆ ರುಬ್ಬಬೇಕು. ಒಳ್ಳೆ ನೈಸ್ ಆಗಬೇಕು ಈ ಮಸಾಲೆ. ಇದು ಕೊಂಕಣಿ ಸ್ಟೈಲಲ್ಲಿ ಭಜ್ಜಿ ಅಂಬಟ್ ಅಂತ ಹೆಸರು ಇದಕ್ಕೆ. ಭಜ್ಜಿ ಅಂದರೆ ಹರಿವೆ ಸೊಪ್ಪು, ಅಂಬಟ್ ಅಂದರೆ ಈ ಹುಳಿದು ಹೆಸರು. ಇದು ಭಾರಿ ಟೇಸ್ಟಿಯಾಗಿರ್ತದೆ. ಮಾತ್ರ ಅಲ್ಲ, ಹೆಲ್ತಿಗೂ ಸಹ ಭಾರಿ ಒಳ್ಳೆಯದು. ಈಗ ನೋಡಿ, ನಾನು ಸ್ಮೂತಾಗಿ ಗ್ರೈಂಡ್ ಮಾಡಿದ ಈ ಮಸಾಲೆಯನ್ನು ಈಗ ಈ ಬೇಳೆ ಮತ್ತು ಬೆಂದ ಹರಿವೆ ಸೊಪ್ಪಿಗೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಮೀಡಿಯಮ್ ಸ್ಪೈಸ್ ಇರುವ ಹುಳಿ. ನೋಡಿ, ಈಗ ಇದು ಕುದೀತಾ ಬಂದಿದೆ. ಈಗ ಕುದಿದ ಅಂಬಟನ್ನು ಕೆಳಗಿಳಿಸಿ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕುವ. ಒಗ್ಗರಣೆಗೆ ಬರೀ ಸಿಂಪಲ್. ಇದಕ್ಕೆ ಬೇರೆ ಕರಿಬೇವು, ಸಾಸಿವೆ, ಜೀರಿಗೆ, ಹಿಂಗು ಯಾವುದೂ ಹಾಕಲಿಕ್ಕಿಲ್ಲ. ಬರೀ ಈರುಳ್ಳಿ ಮಾತ್ರ. ಒಂದು 4 ಚಮಚ ತೆಂಗಿನ ಎಣ್ಣೆ ಬಿಸಿ ಮಾಡಿ, ತೆಂಗಿನ ಎಣ್ಣೆ ಅಂತೂ ಇದಕ್ಕೆ ಮಸ್ಟ್. ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ನೋಡಿ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಎಣ್ಣೆಯಲ್ಲಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿದು ಅಂಬಟದ ಮೇಲೆ ಹಾಕಿದರೆ ಘಮಘಮ ಪರಿಮಳ ಬರುವ ರುಚಿಯಾದ ನಮ್ಮದು ಭಜ್ಜೆ ಅಂಬಟ್ ಅಥವಾ ಹರಿವೆ ಸೊಪ್ಪಿನ ಒಂದು ಸ್ಪೆಷಲ್ ಹುಳಿ ರೆಡಿಯಾಗಿದೆ. ಇದು ಅನ್ನದ ಜೊತೆಗೆ ಅಥವಾ ಚಪಾತಿ, ಇಡ್ಲಿ, ದೋಸೆಯ ಜೊತೆಗೆ ಸಹ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ರುಚಿಯಾದ ಈ ಅಂಬಟನ್ನು ಬಿಸಿ ಅನ್ನದ ಮೇಲೆ ಹಾಕಿ ಮಿಕ್ಸ್ ಮಾಡಿ ಊಟ ಮಾಡಲಿಕ್ಕೆ ಏನು ಟೇಸ್ಟ್ ಗೊತ್ತಾ, ಆಹಾ! ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದ.